ವೃಂದಾವಸ್ಥರಾದ ಉಡುಪಿ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಗಳ 2ನೇ ಪುಣ್ಯಸ್ಮರಣೆ ರಾಜ್ಯದ ಅಲ್ಲಲ್ಲಿ ನಡೆದಿದೆ. ಕೋವಿಡ್-19 ಆತಂಕ ಮತ್ತು ಭಾನುವಾರ ಲಾಕ್ಡೌನ್ ಇರೋದ್ರಿಂದ ನಿನ್ನೆ ತಮ್ಮ ಮನೆ ಮಠಗಳಲ್ಲೇ ಭಕ್ತರು ಪೂರ್ವಾಶ್ರಮದವರು ಪುಣ್ಯಸ್ಮರಣೆ ಮಾಡಿದ್ದಾರೆ. ಕೇಮಾರು ಶ್ರೀ ಸಾಂದೀಪನಿ ಮಠದ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರು ತಮ್ಮ ಮಠದಲ್ಲಿ ಶ್ರೀ ವರದನಾರಾಯಣ, ಮೂಕಾಂಬಿಕಾ ಹಾಗೂ ಶಾಲಗ್ರಾಮ ಸನ್ನಿಧಿಗೆ ವಿಶೇಷ ಅಭಿಷೇಕ ಹಾಗೂ ಮಹಾಪೂಜೆ ಸಲ್ಲಿಸಿದರು. ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನುಡಿ ನಮನ ಸಲ್ಲಿಸಿದರು. ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರು ಜುಲೈ 19ರಂದು ಕೃಷ್ಣೈಕ್ಯರಾಗಿದ್ದರು. ಇವತ್ತಿಗೆ ಅವರು ಕೃಷ್ಣೈಕ್ಯವಾಗಿ 2 ವರ್ಷ ಸಂದಿತು. ಅವರ ಪುಣ್ಯ ಸ್ಮರಣೆಗಾಗಿ ಅವರ ಸಂಸ್ಮರಣಾ ದಿನವನ್ನು ಇವತ್ತು ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಕೊರೋನಾದ ಕಾರಣ, ಜಗತ್ತು ಸಂಕಷ್ಟದಲ್ಲಿರುವ ಕಾರಣ ಶಿರೂರು ಶ್ರೀಗಳ ಸ್ಮರಣೆಯನ್ನು ನಾವು ಸರಳವಾಗಿ ಆಚರಿಸಬೇಕೆಂದು ಸಮಿತಿಯು ನಿರ್ಧರಿಸಿದೆ. ಆ ಪ್ರಯುಕ್ತ ಎಲ್ಲರೂ ಶಿರೂರು ಸ್ವಾಮೀಜಿಯವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಕೃಷ್ಣೈಕ್ಯರಾದ ಶಿರೂರು ಶ್ರೀ ಸ್ವಾಮೀಜಿಯವರ ಪುಣ್ಯತಿಥಿಯ ಕಾರ್ಯಕ್ರಮಕ್ಕೆ 2ನೇ ವರ್ಷದ ಪುಣ್ಯತಿಥಿಯ ಕಾರ್ಯಕ್ರಮಕ್ಕೆ ಕೇಮಾರು ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೊಸೂರು ಶ್ರೀರಾಮ ಭಜನಾ ಮಂದಿರದ ಸಮುದ್ರ ಕಿನಾರೆಯಲ್ಲಿ ಯುವಕರೆಲ್ಲರೂ ಸೇರಿ ಅವರ ನೆನಪಿಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಿ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥರ 2ನೇ ವರ್ಷದ ಪುಣ್ಯ ದಿನ. ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಮುಖ್ಯ ಪ್ರಾಣದೇವರ ಅನನ್ಯ ಆರಾಧಕರು. ಯುಗವೆಂಬಂತೆ ಅವರ ಬೃಂದಾವನವು ಕೂಡ ಶಿರೂರು ಮುಖ್ಯ ಪ್ರಾಣದೇವರ ಹಿಂಭಾಗದಲ್ಲಿಯೇ ಇದ್ದು ಪ್ರತಿದಿನವೂ ಮುಖ್ಯ ಪ್ರಾಣದೇವರ ತೀರ್ಥವು ಅವರ ಬೃಂದಾವನಕ್ಕೆ ಅರ್ಪಿತವಾಗುತ್ತಿರುವುದು ಒಂದು ಅವರ ಆತ್ಮೋದ್ಧಾರದ ಒಂದು ಶುಭ ಸಂಕೇತ. ಅವರ ತೀರ್ಥರೂಪರಾದಂತಹ ಶ್ರೀಮಾನ್ ವಿಠಲಾಚಾರ್ಯರು ಕೂಡ ಶ್ರೀ ಮುಖ್ಯ ಪ್ರಾಣದೇವರ ಅನನ್ಯ ಆರಾಧಕರು. ಉಡುಪಿಯ ಶ್ರೀ ಮುಖ್ಯ ಪ್ರಾಣನ ಆರಾಧನೆಯನ್ನು ಮಾಡುತ್ತಾ ಅವರು ಜೀವನ ಸಾರ್ಥಕ್ಯವನ್ನು ಕಂಡುಕೊಂಡವರು. ಉತ್ತರ ಭಾರತದ ಫಕೀರರಂತೆ, ಸಾಧು ಸಂತರಂತೆ ಅವರು ತನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋದವರು.